ಫ್ರೆಂಡ್ಸ್, ಈಗ ನಾವು ಏಡಿ ಹಿಡಿಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಮತ್ತೆ ಹಸ್ಬೆಂಡು ಹಾಗೆ ಮಾವನ ಮಕ್ಕಳು ಎಲ್ಲರಿದ್ದಾರೆ. ಹಾಗೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗುವಾಗ ಒಂದು ವಿಡಿಯೋ ತೆಗೆಯೋಣ ಅಂತ. ನಾವು ಮತ್ತೆ ಹೋಗ್ಬೇಕಂತ ಇದ್ದದ್ದು, ಆದರೆ ಅಲ್ಲಿ ಈಗ ಬರ್ತದಂತ ಹೇಳಿದ್ರು. ಹಾಗೆ ನಾವು ಈಗ ಹೊರಡ್ತಾ ಇದ್ದೇವೆ. ಹಾಗೆ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಇದು ಎಂಜಿ ಪತ್ತರ ಪೊಂದಿಲ್ಲ ಇಂಟ್ಲು. ಇಲ್ಲಿ ಹತ್ತಿರ ಬಂದೆವು ನಾವೀಗ. ಇನ್ನು ಎಲ್ಲಿ ಉಂಟಂತ ನೋಡ್ಬೇಕು. ಎಲ್ಲ ಹುಡುಕ್ತಾ ಹೋಗ್ತಾ ಇದ್ದೇವೆ ನಾವು. ಹಾಗೆ ಲೈಟ್ ಎಲ್ಲ ಹಾಕಿಕೊಂಡು ನಾವೊಂದು 4-5 ಮಂದಿ ಇದ್ದೇವೆ. ಸೌಂಡ್ ಮಾತ್ರ ನಾನು ಒಬ್ಳದೇ ಕೇಳೋದು, ಯಾರು ಮಾತಾಡುದಿಲ್ಲ, ಯಾಕಂದ್ರೆ ಓಡ್ತದೆ ಅಂತ ಅದು, ಅದಕ್ಕೋಸ್ಕರ. ಓಕೆ ನೋಡಿ, ಸಿಕ್ತಂತೆ. ನಾನು ಬತ್ತೆ 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 ಅಂತ ಉಂಟು ಒಂದು. ನೋಡಿ ನನ್ನ ತಮ್ಮ ಹೋಗಿದ್ದ ಇರ್ತದೆ. ನೋಡಿ ನೋಡಿ ಅಲ್ಲಿ ದೊಡ್ಡುಂಟು. ನೋಡಿ ನೋಡಿ ಕಾಣ್ತಾ ಉಂಟ ನೋಡಿ. ನೋಡಿ ತುಂಬಾ ದೊಡ್ಡುಂಟು. ನನ್ನ ತಮ್ಮ ಹಿಡಿತಾ ಇದ್ದಾನೆ ಅಲ್ಲಿ. ಉಮ್ಮಿಲುಂಡು. ಅಲ್ಲ ಪಾಡಿ 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 ಪಾಡಿ. ಒಬ್ಬೋ ಹೇಳಿ ಉಂಡು ಇಂಚಿನ 4 ತಿಕ್ಕನೆ ಯಾರು. ಎಷ್ಟು ದೊಡ್ಡುಂಟು ಗೊತ್ತಾ. ಹೋಗ್ತಾ ಇದ್ದೇವೆ ಎಲ್ಲಿ ಎಲ್ಲ ಇಟ್ಟಿದೆ ಅಂತ ಕಾಣುದಿಲ್ಲ. ನಾನು ನಿಮಗೆ ಕಾಣ್ಲಿಕ್ಕಿಲ್ಲ. ಹಬ್ಬ ಕತ್ತಲೆಗೆ ಅಲ್ವಾ ಬಂದದ್ದು ನಾವು. ಹಾಗೆ ಕಪ್ಪು ಕಪ್ಪಾಗಿ ಕಾಣ್ತಾ ಉಂಟು ನೋಡಿ. ಇಲ್ಲಿ ಎಲ್ಲಿ ಉಂಟಂತೆ. ಹಾಗೆ ನೋಡ್ತಾ ಇದ್ದೇವೆ ನಾವು. ರಡ್ಡು ರಡ್ಡು ಅಲಮೆ ಅಲಮೆ ಇಪ್ಪಿದಿಟ್ಟು ಉಂಚಿ. ಹಾ ಪತ್ತು ಪತ್ತಲ್ಲ ಅವಳೊಂಜಿ ಪತ್ತನೆ ಪಕ್ಕ ಅವು ಅಯ್ಯ ಪೋರೆ ಬಿಡ್ಪೆ ನಾಂದಿತ್ತೆ. ಪಾಡ್ಲೆ 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 ಬಕೆಟ್ ನೋಡಿ. 3 ಉಂಟು. ಇನ್ನು ಎಷ್ಟು ಸಿಗ್ತದಂತ ನೋಡುವ. ರಡ್ಡ ಕೂಡ ಸರಿ. ಓ ನೋಡಿ ಶಬ್ದ ಕೇಳ್ತಾ ಉಂಟ ಇಲ್ಲಿ. ಬಡ 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 ಅಂತೆ. ಇಲ್ಲಮೆ ಹುಡುಕ್ತಾ ಹೋಗ್ತಾ ಇದ್ದೇವೆ. ಒಂದು 4-5 ಸಿಕ್ಕಿತ್ತು. ತೋಜಿನ ನೋಡಿ ನಾವು ಮೀನಿದ್ದು ತಲೆ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಇಟ್ಟಿದ್ದು ನೋಡಿ. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ನೋಡಿ, ಅದ್ರಲ್ಲಿ ಇಟ್ಟದ್ದು. ಹಾಗೆ ತುಂಬಾ ಬರ್ತಾ ಉಂಟು ಇಲ್ಲಿ. ಈಗ ಎಷ್ಟು ಸಿಕ್ತಂದು ನೋಡ್ಬೇಕಷ್ಟು. ಇತ್ತೆ ಅನ್ಪುಣ್ ಕಚ್ಪು ಅನ್ಪುಣ್ ಇತ್ತೆ ಏರಿ ಅಂತಿನ್ ಪೂಜಿ ಕಚಿಪು ನೆಟ ಪೋಡಿಗೆ ಅಪ್ಪನ ಮರ ಪೋರೆಲ್ಲ ಏರಿ ದುಂಬು ದುಂಬು ಹೋಗಿ ಊರೊಂದು ಅಕ್ಲಿಗೆ ಗೊತ್ತು. ಒಲ್ಪ ಮಾತ್ರ ದೀತೇರಂದೇ ಗೊತ್ತುಜಿ. ಮೀನ ಮುಟ್ಟೇನು ಅಲ್ಪ ಅಲ್ಪ ಕೊಂಡದು ದೀತೇರು ಉಂಡ ತಿಕ್ಕಂಡ ಒಂಜಿ 10 ತಿಕ್ಕದನೇ ಅದು 4 ಇಲ್ಲಡೆ ಅದಾ ಇತ್ತನಾಗಿನ ತಿಕ್ಕಿನೆ 10 ತಿಕ್ಕನ ಒಂಜಿಲ್ಲಡೆ ಒಂಜಿರಡೆ ಎತ್ತು 4 ಇಲ್ಲಡೆ ಬೋಡತ್ತ ಇತರ ಕತ್ತಲೆನೆ ಮಸ್ತ್. ವಿಡಿಯೋ ಫುಲ್ಲು ಕತ್ತಲೆ ಬರುವುದುಂಟು. ಅಂಚತ್ತುಮೆ ಅವಂಜಿ ಲೈಟ್ ಇತ್ತು ನಂಡ ಅಂತ ನೋಡಿ. ಲೈಟ್ ಮಾಡಿ ಲೈಟ್ ನೋಡಿ ಅದೇ ಲೈಟ್ ಎಲ್ಲ ಇನ್ನು 10 ಇಂಚ ನೋಡಿ ಕಾಣ್ತಾ ಉಂಟ ನೋಡಿ. ಎಷ್ಟು ದೊಡ್ಡದುಂಟಿದು. ಅಲ್ಲ ಅಡಿಪೂರಿ ಬರ್ತದೆ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಫ್ರೆಂಡ್ಸ್. ತುಂಬಾನೇ ದೊಡ್ಡದುಂಟು. ಇಂಥದ್ದೊಂದು 5-6 ಸಿಕ್ಕಿದ್ರೆ ಸಾಕಾಗ್ಬೋದು ನಮ್ಮ ಚಾನ್ಸ್. ಲೈಟ್ ಮಾಡಿ ಇವತ್ತು ಮಾತ್ರ ನೋಡುದು, ಮತ್ತೆ ಬನಲೆಯಲ್ಲಿ ನೋಡುದಲ್ಲ. ಈಗ ನೋಡಿದ್ರೆ ಫ್ರೆಂಡ್ಸ್ ಬರುವಾಗ ಕತ್ತಿ ಎಲ್ಲ ತಂದದ್ದು ಸುಮ್ಮನೆ. ಅವನೊಬ್ಬ ಕೈಯಲ್ಲಿ ಹಿಡಿದು ಆಗ್ತಾ ಇದ್ದಾನೆ ನೋಡಿ. ಇದರ ಅಬತ್ತರ ಉಂಟು. ಅಬತ್ತರ ಉಂಟು ಅಬತ್ತರನ್ನೇ
పోయి అలా అలా తారది నెట్ దైతైతే అవులే పత్ 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 లౌలని కుల్దిని అలా అవులని కుల్దిని కోల్ అలా పైన అవుల కిరోడు మల్ల పోడే అలా పత్ బాల్ది అలా పైన పోపును అలా బాల్ది అయ్యో దేవా ಈ ಮೂಲು ಮುಟ್ಟದೀತು ಜತ ಈತದ ಅಂಚದೆ ಅವರ ನೋಡಿ ಅಲ್ಲಿ ಹೋಗಿ ಹುಡುಕ್ತಾ ಇದ್ದಾರೆ ಇಲ್ಲಿ ಜಾರು ಅವಳು ಏ ಮೆಲ್ಲ ಹಾ ಬಲೆ ಬಲೆ ಪೊಯ್ ನಾನು ಓಡಿ ಹೋಗಿ ಜಲ ನೋಡಿ ಫ್ರೆಂಡ್ಸ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತಾನೆ ಗೊತ್ತಾಗುದಿಲ್ಲ ಎಲ್ಲಿ ಇದ್ದೇವೆ ಅಂತಾನೆ ಗೊತ್ತಿಲ್ಲ ನಂಗೆ ಯಮ್ಮೋ ರಾಮಕೋಟಿ ಪಾಂಡೇಶ್ವರ ಯಮ್ಮೋ ಕತ್ತಲಿಡ್ದು ಜಾವ ಹೋಗಿ ಆಯ್ತು ನಾವೆಲ್ಲ ಹಿಂದೆಗಡೆಯಲ್ಲಿ ಇದ್ದೇವೆ ಇಲ್ಲಿ ನೋಡಿ ನಮ್ಮ ರೋಡಿಗೆ ಬಂದೆವು ನಾವೀಗ ರೋಡಿನ ಹತ್ತಿರ ಇದ್ದೇವೆ ಕತ್ತಲಲ್ಲಿ ಕಾಣುದಿಲ್ಲ ಅಷ್ಟೇ ಇಲ್ಲಿ ಒಂದು ದೊಡ್ಡ ತೋಡುಂಟು ಅಲ್ಲಿಗೆ ಬಂದೆವು ನಾವು ಕಾಣ್ತದ ಇಲ್ವಾ ಗೊತ್ತಿಲ್ಲ ನೋಡಿ ಹೋಗ್ತಾ ಇದ್ದಾರೆ ಓ ಇಲ್ಲಿ ನೀರಲ್ಲಿ ಹೋಗಿದೆ ಅಂತೆ ಆಗ ಮಳೆಗೆ ಇಟ್ಟದ್ದು ಆ ಕಡೆ ಹೋಗ್ತಾ ಇದ್ದಾರೆ ಅದು ದೊಡ್ಡ ದೊಡ್ಡ ಏಡಿ ಇದ್ರೆ ಹಾಗೇನಲ್ಲ ಇಟ್ಕೊಂಡು ಹೋಗ್ತದೆ ಸೀದಾ ಕಾಣುದಿಲ್ಲ ಅಂತೆ ಇಟ್ಟದೇ ಕಾಣುದಿಲ್ಲ ಇನ್ನೊಂದು ಕಡೆ ಹೋಗ್ತಾ ಇದ್ದೇವೆ ಅಲ್ಲಿ 2-4-5 ಸಿಕ್ಕಿತಲ್ಲ ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೇವೆ ನಾವು ನೋಡಿ ಹಿಂದುಗಡೆಯಲ್ಲಿ ತುಂಬಾ ಮಂದಿ ಇದ್ದಾರೆ ಇಲ್ಲಿ ಅಯ್ಯೋ ದೇವ ಕಾಣುದಿಲ್ಲ ಕತ್ತಲು ತೋಡಲ್ಲಿ ಬೀಳ್ತಾ ಇದ್ದಲ್ಲ ನಾನೀಗ ಅಯ್ಯಪ್ಪ ನೋಡಿ ಇಲ್ಲಿ ಒಂದು ಸಿಕ್ತು ಫ್ರೆಂಡ್ಸ್ ನೋಡಿ ಕೈಟೆ ಬತ್ತು ನೀ ಓಡಿ ಅವನೊಂದು ಎಂಕಿ ಯಬೋ ನೋಡಿ ಎಷ್ಟು ಸಿಕ್ತು ನೋಡಿ ಇನ್ನೊಂದು ಸಿಕ್ತು ದೊಡ್ಡ ಉಂಟು ಅಂತ ಮಲ್ಲೊಂಡು ಒಂದು ನೋಡಿ ಇಲ್ಲಿ ಒಂದು ಸತ್ತು ಎಷ್ಟು ಆ ಕಲ್ಲದ ಇದೇಟ್ ಅಬ್ಬಾ ನಂಚೆನೆ ದೆರ್ತು ಹೊತ್ತು ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಗೋಂಗೂರು ಕಪ್ಪೆ ಇದನ್ನು ತಿನ್ನುದಿಲ್ಲ ನಾವು ಇದು ತಿನ್ನುದಿಲ್ಲ ಆದ್ರೂ ಸಹ ನಿಮ್ಗೆ ತೋರಿಸುದು ಕೈಯಲ್ಲಿ ಹಿಡಿಬಹುದು ಹೋಯ್ತು ಈಗ ಹೋಯ್ತು ಬಿಡುಚ್ಚಿ ಗಟ್ಟಿ ಬತ್ತು ಕುಂಬ ಅಂಚಿನ ಈ ಮಿತ್ ಕುಂಭಕಾರ ಬಿಡುಚ್ಚಿದಲ್ಲ ಗಟ್ಟಿ ಬತ್ತು ಈ ಬಿಡುದಿಲ್ಲ ಮತ್ತಿಲ್ಲ ನಾನು ಸಕ್ಸಸ್ ಇದ್ದು ಬಿಟ್ಟೆ ಒಂದು ಎಡಿ 2 ಎಡಿ ಈಗ ಒಂದು ಸಿಕ್ಕಿತ್ತು ಲಾಸ್ಟಿಗೆ ಕೊನೆಗೆ ಮತ್ತೆ ಎಲ್ಲ ಕಡೆ ಆಯ್ತು ಹುಡುಕಿ ಅಲ್ಲಿ ಇಟ್ಟದ್ದು ಫ್ರೆಂಡ್ಸ್ ಈಗ ಏಡಿ ಹಿಡಿದಾಯ್ತು ನಾವು ಮನೆಗೆ ಹೊರಡ್ತಾ ಇದ್ದೇವೆ ತುಂಬಾ ಸಿಕ್ಕಿತು ನನಗೆ ಹೋಗಿ ಹೇಳ್ತೇನೆ ಎಷ್ಟು ಉಂಟು ಅಂತ ಹೇಳಿ ಮತ್ತೆ ಇದರಲ್ಲೇ ಪದಾರ್ಥ ಎಲ್ಲ ಯಾವ ರೀತಿ ಮಾಡುದು ಮತ್ತೆ ಅದನ್ನ ಸಜ್ಜಿ ಮಾಡ್ಬೇಕಲ್ಲ ಇನ್ನು ಹೋಗಿ ನನಗೆ ಅಷ್ಟು ಗೊತ್ತಿಲ್ಲ ಅತ್ತೆ ಯಾರಾದ್ರೂ ಸಜ್ಜಿ ಮಾಡ್ತಾರೆ ಇವನು ನನ್ನ ತಮ್ಮನಿಗೆ ಗೊತ್ತುಂಟ ಏನೋ ಗೊತ್ತಿಲ್ಲ ಹಾಗೆ ಅದು ಯಾವ ರೀತಿ ಮಾಡೋದಂತ ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ ಓಕೆ ತುಂಬಾ ಸಿಕ್ಕಿದೆ ಎಷ್ಟುಂಟು ಅಂತ ಲೆಕ್ಕ ಮಾಡುವ ಮನೆಗೆ ಹೋಗಿ ಇನ್ನು ಮನೆಯಲ್ಲಿ ಸಿಗ್ತೇನೆ ಓಕೆ
ಹಾ ಪೂಜಿದೆವು ಎರಡು ಬೂರು ಬೂರುದೆಲ್ಲ ಸಾಯಿದು ತಾಯಿ ಎಂತ ಮೂರು ಎಲ್ಲ ಮೇಲೆ ಅಡ್ಡ ಬತ್ತಪ್ಪ ಬೂರ್ಲು 11 11 ಇಟ್ಟು ಬುದ್ಧಿ 11 22 23 ಈಗ 10 ಗಂಟೆ ಆಗ್ತಾ ಬಂತು. ನಾವು ಅಲ್ಲಿಂದ ಹೋಗಿ ಬರುವಷ್ಟರಲ್ಲಿ ಹಾಗೆ ನಾವು ಬೆಳಿಗ್ಗೆ ಮಾಡುವ ಅಂತ ಇದ್ದೇವೆ ಇದನ್ನು. ಹಾಗೆ ಏಡಿಯನ್ನು ಮತ್ತೆ ನಾವು ನಾಳೆ ಮಾಡ್ತೇವೆ ಅಂತ. ಈಗ ತುಂಬಾ ಲೇಟ್ ಆಯ್ತು, ನನ್ನ ಮಗ ಸಹ ಕೂಗ್ಲಿಕ್ಕೆ ಈಗ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಬೆಳಿಗ್ಗೆನೆ ಮಾಡುದು ಪದಾರ್ಥ ಎಲ್ಲ. ಸಜ್ಜಿ ಮಾಡುದು ಸಹ ಎಂತ ರಿಪೇರಿ ಮಾಡುದು ಸಹ ನಾಳೆ ಬೆಳಿಗ್ಗೆ ಹಾಗೆ ಆಗ ನಾನು ತೋರಿಸ್ತೇನೆ. ಓಕೆ, ಪದಾರ್ಥ ಎಲ್ಲ ಮಾಡುದು ನಾನು ನಾಳೆ ನಿಮಗೆ ಶೇರ್ ಮಾಡ್ತೇನೆ. ನಾಳೆ ಬೆಳಿಗ್ಗೆ ವಿಡಿಯೋ ಮಾಡ್ತೇನೆ. ಈಗ ಎಲ್ಲ ಕಿರಿಕಿರಿ ಕೇಳ್ತಾ ಉಂಟು. ಮತ್ತೆ ಎಲ್ಲ ಹಕ್ಕಿಗಳೆಲ್ಲ ಇಲ್ಲಿ ಬಂದು ನಿಂತಿದೆ ನೋಡಿ.